ಮುಂದಿನ ಪರ್ಯಾಯ ಮಹೋತ್ಸವಕ್ಕೆ ಕೃಷ್ಣ ಮಠದಲ್ಲಿ ಸಿದ್ಧತೆ ಆರಂಭವಾಗಿದೆ. ಪರ್ಯಾಯ ಪೀಠಾರೋಹಣಗೈಯಲ್ಲಿರುವ ಮಠಾಧೀಶರು ಪರ್ಯಾಯ ಮಹೋತ್ಸವಕ್ಕೂ ಮುನ್ನ ಸಂಪ್ರದಾಯದಂತೆ 4 ಮುಹೂರ್ತಗಳನ್ನು ಪೂರೈಸಬೇಕು. ಮುಂದಿನ ಪರ್ಯಾಯ ಕೃಷ್ಣಾಪುರ ಮಠದ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಗಳದ್ದು. ಈ ಹಿನ್ನೆಲೆಯಲ್ಲಿ ಇಂದು ಪ್ರಥಮ ಮುಹೂರ್ತ ಬಾಳೆ ಮುಹೂರ್ತ ಸಂಪನ್ನಗೊಂಡಿತು. ಉಡುಪಿಯ ನಾಡಹಬ್ಬ ಪರ್ಯಾಯ ಮಹೋತ್ಸವ. ಪ್ರತಿ 2 ವರ್ಷಕ್ಕೊಮ್ಮೆ ಬರುವ ಪರ್ಯಾಯ ಮಹೋತ್ಸವಕ್ಕೆ ಉಡುಪಿಯ ಶ್ರೀಕೃಷ್ಣನ ನಾಡು ಸಿದ್ಧಗೊಳ್ತಾ ಇರುತ್ತದೆ. ಶ್ರೀಕೃಷ್ಣನ ಪೂಜಾ ಕೈಂಕರ್ಯವನ್ನ ಕೈಗೊಳ್ಳುವ ಅಧಿಕಾರವನ್ನ ಅಷ್ಟ ಮಠಾಧೀಶರ ಪೈಕಿ ಪ್ರತಿ 2 ವರ್ಷಗಳಿಗೊಮ್ಮೆ ಬದಲಾಗುತ್ತಾ ಇರುತ್ತದೆ. ಅದಮಾರು ಶ್ರೀಗಳ ಬಳಿಕ ಮುಂದಿನ ಪರ್ಯಾಯವನ್ನ ಕೃಷ್ಣಾಪುರ ಮಠದ ವಿದ್ಯಾಸಾಗರ ತೀರ್ಥ ಶ್ರೀಪಾದರು ಪರ್ಯಾಯದ ಪೀಠೋಹರಣ ಏರಲಿದ್ದಾರೆ. ಅದಕ್ಕಾಗಿಯೇ ಪ್ರತಿ ಪರ್ಯಾಯ ಕೈಗೊಳ್ಳುವ ಶ್ರೀಗಳು 4 ಮುಹೂರ್ತಗಳನ್ನು ನಡೆಸಬೇಕು. ಬಾಳೆ, ಅಕ್ಕಿ, ಕಟ್ಟಿಗೆ, ಭತ್ತ ಮುಹೂರ್ತ ಹೀಗೆ 4 ವಿಧದ ಮುಹೂರ್ತಗಳನ್ನು ನಡೆಸಬೇಕಾಗಿರುವ ಶ್ರೀಗಳು ತಮ್ಮ ಪರ್ಯಾಯಕ್ಕೆ 1 ವರ್ಷ ಇರುವಾಗಲೇ ಈ ಮುಹೂರ್ತಗಳನ್ನು ನಡೆಸುತ್ತಾರೆ. ಇಂದು ಕೃಷ್ಣಾಪುರ ಮಠದ ಪ್ರಥಮ ಮುಹೂರ್ತದ ಧಾರ್ಮಿಕ ವಿಧಿವಿಧಾನ ನಡೆಯಿತು. ಅಂದಹಾಗೆ ದೈವಾರ್ಷಿಕ ಪೂಜಾ ಪದ್ಧತಿಯಲ್ಲಿ ಇದು 4ನೇ ಶತಮಾನದ ಕೊನೆಯ ಘಟ್ಟ ಮತ್ತು 5ನೇ ಶತಮಾನದ ಮೊದಲ ಪರ್ಯಾಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಲಿದೆ. 800 ವರ್ಷಗಳ ಹಿಂದೆ ಮಧ್ವಾಚಾರ್ಯರು ಈ ಕಟ್ಟುಪಾಡುಗಳನ್ನು ವಿಧಿಸಿದ್ರು. ಮೊದಲು ಪಲಿಮಾರು ಶ್ರೀಗಳಿಂದ ಆರಂಭವಾದ ಪರ್ಯಾಯ ಕೊನೆಗೊಳ್ಳುವುದು ಪೇಜಾವರ ಶ್ರೀಗಳ ಪರ್ಯಾಯದ ಮೂಲಕ. 8 ಮಠಾಧೀಶರ ಪರ್ಯಾಯದ ಮೊದಲ ಹಂತ ಪೂರ್ಣಗೊಳ್ಳಲು 16 ವರ್ಷ ಬೇಕಾಗುತ್ತದೆ. ಈಗ ನಡೆಯುತ್ತಿರುವುದು 250ನೇ ಪರ್ಯಾಯ ಮಹೋತ್ಸವವಾಗಿದ್ದು 32ನೇ ಪರ್ಯಾಯ ಚಕ್ರದಲ್ಲಿನ 2ನೇ ಪರ್ಯಾಯ ಇದಾಗಿದೆ. 500 ವರ್ಷ ಅಂತ ಹೇಳಿದರು. ಪಂಚೋತ್ಸವವನ್ನು ನಾವು ಆಚರಿಸ್ತೇವೆ. ವಾಯುದ ರೂಪದಿಂದ ಪ್ರಾಣದೇವರು ಸನ್ನಿಧಾನರಾಗಿದ್ದಾರೆ, 5 ರೂಪದಿಂದ ವಾಯುದೇವರು ಸನ್ನಿಧಾನರಾಗಿದ್ದಾರೆ. ಆದ ಕಾರಣ ಈ ಪಂಚೋತ್ಸವ ಅಂತ ಹೇಳೋದು, ಪಂಚ ಮಹೋತ್ಸವ ಅಂತ ಹೇಳೋದು ಅವರಿಗೆ ಬಹಳ ಪ್ರಿಯವಾಗ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ನಮ್ಮ ಪಂಚಮ ಶತಮಾನದಲ್ಲಿ ಬರ್ತಕ್ಕಂತಹ ಯಾವುದು ಈ ಪರ್ಯಾಯ ಉತ್ಸವದಲ್ಲಿ ಈ ಉತ್ಸವ ನಿರ್ಬಿಡದ ನಮ್ಮೆಲ್ಲರ ಸಹಕಾರದ ನಡೆಯಲಿ ಅಂತ ಹೇಳಿ ಹಾರೈಸಿ 2022ರ ಜನವರಿ 18ರಂದು ಪರ್ಯಾಯದ ಪೀಠಾರೋಹಣವನ್ನ ಕೃಷ್ಣಾಪುರದ ವಿದ್ಯಾಸಾಗರ ತೀರ್ಥ ಶ್ರೀಪಾದರು ಏರಲಿದ್ದು, ಇಂದು ಅದರ ಮೊದಲ ಭಾಗವಾಗಿ ಬಾಳೆ ಮುಹೂರ್ತ ಸಂಪನ್ನಗೊಂಡಿದೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.